ಸಾಮಾನ್ಯವಾಗಿ ನಾಟಕ ಸಿನಿಮಾಗಳಲ್ಲಿ ಪಾತ್ರದೊಳಗೆ ಲೀನವಾಗಿ ನಟಿಸುವುದನ್ನು ಪರಕಾಯ ಪ್ರವೇಶ ಅಂತಾರೆ. ಆದರೆ ಕೆಲವೊಮ್ಮೆ ಪೌರಾಣಿಕ ನಾಟಕಗಳ ಪಾತ್ರಗಳನ್ನು ಅಭಿನಯಿಸುವಾಗ ತೀರಾ ಆವೇಶಕ್ಕೆ ಒಳಗಾಗ್ತಾರೆ. ಇಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಸಖತ್ ವೈರಲ್ ಆಗಿದೆ. ಉತ್ತರ ಕರ್ನಾಟಕದ ನಾಟಕ ತಂಡವೊಂದರ ದೇವಿ ಪಾತ್ರ ನಿರ್ವಹಿಸಿದ ಮಹಿಳೆಗೆ ಆವೇಶ ಬಂದಿದ್ದು, ಆಕೆ ರಾಕ್ಷಸ ಪಾತ್ರಧಾರಿಗೆ ತ್ರಿಶೂಲದಿಂದ ಇರಿಯಲು ಮುಂದಾದಾಗ ಅಲ್ಲಿದ್ದವರು ಆಕೆಯನ್ನು ಹಿಡಿದಿದ್ದಾರೆ. ತೀರಾ ಭಾವುಕರಾಗಿ ಪಾತ್ರ ನಿರ್ವಹಿಸುವಾಗ ಈ ರೀತಿಯಾಗುತ್ತೆ ಅಂತ ಹಿರಿಯ ಕಲಾವಿದರು ಹೇಳ್ತಾರೆ.